ವಿದ್ಯೆಗೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಎಷ್ಟು ಉತ್ಸುಕತೆಯಿಂದ ಮಕ್ಕಳು ಪಾಲ್ಗೊಳ್ಳುತ್ತಾರೆ ಅಷ್ಟೇ ಉತ್ಸಾಹ ಭಜನೆಯಲ್ಲಿ ಇರಬೇಕು. ಸಾಧು ಸಂತರು ಭಜನೆಯಿಂದ ಭಗವಂತನನ್ನ ಸಾಕ್ಷಾತ್ಕರಿಸಿದ್ದಾರೆ. ನಮ್ಮೂರಿನ ಉಡುಪಿಯ ಶ್ರೀಕೃಷ್ಣ ಕ್ಷೇತ್ರದಲ್ಲಿ ಭಕ್ತನ ಭಜನೆಗೆ ಶ್ರೀಕೃಷ್ಣ ದರ್ಶನ ನೀಡಿರುವುದನ್ನು ನಾವು ನೋಡಬಹುದು. ಇಂತಹ ಅದ್ಭುತ ಶಕ್ತಿ ಇರುವ ಭಜನೆಯಿಂದ ನಮ್ಮ ಬದುಕು ಸಂಸ್ಕಾರವನ್ನ ಪಡೆಯಬಹುದು ಎಂದು ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಅಧ್ಯಕ್ಷ ಅಡ್ವೊಕೇಟ್ ಜಗನ್ನಾಥ್ ಶೆಟ್ಟಿ ಹೇಳಿದರು. ಅವರು ಮಲಾಡ್ ಪೂರ್ವದಲ್ಲಿರುವ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಮಲಾಡ್ ಸ್ಥಳೀಯ ಕಚೇರಿಯ ಕಾರ್ಯಾಲಯದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಯುವ ಭಜನಾ ಸಮಿತಿಯನ್ನ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಒರಿಯಾಗ ಸಪೋರ್ಟ್ ಮಾಡ್ತಾರೆ. ನೀವು ಗುಂಪಲ್ಲಿ ಒರಿಯಾಗ ಸಪೋರ್ಟ್ ಮಾಡ್ಕೊಳ್ಳಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯೂತ್ ಹೆಚ್ಚು ಬರ್ಕೊಂಡು, ಡಿಫರೆನ್ಸ್ ಆಫ್ ಒಪಿನಿಯನ್ ಈ ಯೂತ್ ಹೆಚ್ಚು ಬರ್ಕೊಂಡು ಒಂದು ಮಾತ್ರ ಐನಾದ್ ಅವಾಯ್ಡ್ ಮಾಡ್ಕೊಂಡು ನಮ್ಮ ಒಂಜಿ ಗ್ರೂಪ್ ನಮ್ಮ ಒಂಜಿ ಎಡ್ಡೆ ಗ್ರೂಪ್ ಅಂಚನಗಳಲ್ಲಿ ಎಡ್ಡೆ ಗ್ರೂಪ್ ಮಾಡ್ಕೊಂಡು ಬರ್ಪಿನ ವರ್ಷ ನಮ್ಮ ಒಂಜಿ ಭಾರಿ ಲಾಯಕದ ಮಲ್ಲ ಪ್ರೋಗ್ರಾಮ್ ನಮ್ಮ ಒಂಜಿ ಎಡ್ಡೆ ಬಾಂಬೆ ಢೋಲ್ಪಣ್ಣ ನಮ್ಮ ಲಾಯಕ್ ಮಲ್ಪನಕ್ಕ ಅಂಚನ ನಮ್ಮ ಪ್ಲಾನಿಂಗ್ ಮಾಡ್ಬೇಕ. ಆ ಟೈಮ್ ಒಂದು 10-30-40 ಜನ ಯುವಕರು ಇರ್ತಾರಲ್ಲ, ಬೇರೆ ಪನ್ಯಕರ್ಮ 3 ಜನ ಬರುವಂತೆ ಕುಳಿತವೆ ಅಂಚೆ ನಮ್ಮಲ್ಲ ಒಂದು ಇಂಡಿಯನ್ ಗ್ರೂಪ್ ಕ್ರಿಯೇಟ್ ಅಂತ ನಮ್ಮಲ್ಲ ಒಪ್ಪಂಡ ಹೋದು ನಮ್ಮಲ್ಲ ಒಂದು ನಮ್ಮ ಏನು ಎಬಿಲಿಟಿ ಇತ್ತು ಅವೇನ ತೇರ್ಬೋದು ನಮಗೆ ಕೆಪಾಸಿಟಿ ಇತ್ತಂತ ಅವೇನು ಕ್ಯಾಲಿಬರ್ ನಮ್ಮ ಉಂಟು ಅವು ನಾವು ನೀವು ಮಲ್ಪರು ಅಂಚಾದ ನಾನು ಹೆಚ್ಚಿನ ಪಾತಿರುಜಿ ಅಂಟು ನೀವು ಗೆಟ್ಟೆನ ಒಂದು ಸ್ಟೆಪ್ ದಿದ್ದಾರೆ ರಶ್ಮಿಗೆ ಸೌಮ್ಯಾಗ ನಿಗನೆ ಮಾತಾಡಿಲ್ಲ. ರಿಯಲಿ ಒನ್ಸ್ ಅಗೇನ್ ವೆರಿ ಥ್ಯಾಂಕ್ ಯು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಶ್ರೀ ಶನಿ ಮಹಾತ್ಮ ಪೂಜಾ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸ್ ಸಾಫಲ್ಯ ಅವರು ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಯುವ ವಿಭಾಗ ಒಳ್ಳೆಯ ನಿರ್ಧಾರವನ್ನೇ ಮಾಡಿದೆ. ನಾವು ಎಷ್ಟು ಭಜನೆ ಹೇಳುತ್ತೇವೆ ಅಷ್ಟು ದೇವರ ಬ್ಯಾಂಕಿನಲ್ಲಿ ಠೇವಣಿ ಇರಿಸಿದಂತೆ ಮುಂದಿನ ಬದುಕಿಗೆ ನಮಗೆ ಅದರ ಲಾಭ ಸಿಗಲಿ ಎಂದು ಹೇಳಿದರು. ಹೆಣ್ಮಕ್ಕಳು ಬಂದಿರು ಭಜನೆ ಬಂಡ ಬಾರುವ ಜನ್ಮಕ್ಕೆ ನೆನೆಯುವುದು ಭಜನೆ ಬಂಡ ನಮ್ಮ ಏತು ಭಜನೆ ಮಲ್ಪೋನ ಆತೆ ನಮ್ಮ ಇಂಚ ಬ್ಯಾಂಕ್ ಡಿಪಾಸಿಟ್ ಹೆಚ್ಚಾವಂದು ಹೋಗುಂಟೆ ಏತು ಭಜನೆ ನಮ್ಮ ದಿನ ಮಲ್ತಿ ಬೆಟ್ಟಿಗೆ ಆ ಡಿಪಾಸಿಟ್ ಅಕ್ಯುಮುಲೇಟ್ ಆವಂದು ಹೋಗುಂಡಿಗೆ ಅಂಡ್ ಆ ಡಿಪಾಸಿಟ್ ಇಂಚ ಒರಿಯುಂಡವು ಅವು ಈ ಜನ್ಮ ಬತ್ತು ಬರ್ಪಿನ ಜನ್ಮವು ಬಂದು ನಮ್ಮ ಪುರಾಣನೆ ಬಂಡಿಗೆ ಬರುವ ಜನ್ಮಕ್ಕೆ ನೆನೆಯುವುದು ಬಂದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪುನರುಪ್ಪಿ ಜನನಂ ಪುನರುಪ್ಪಿ ಮರಣಂ ಪುನರುಪ್ಪಿ ಜನನಂ ಜಠರೇ ಶಯನಂ ಪಂಡದು ಅಪ್ಪನ ಜಠರೊಡು ಪುನರುಪ್ಪಿ ನಮ್ಮ ಜನ್ಮ ತಾಳದು ಬರ್ಪಗೆ 84 ಕೋಟಿ ಜೀವರಾಶಿಡು ಜನ್ಮ ತಾಳದು ಕಡೆಕ್ ನಮ್ಮ ಮಾನವ ಜನ್ಮ ಬರ್ಪಗೆ ಅಂಡ ಮಾನವ ಜನ್ಮ ಮುಕ್ತಿ ಎಂಚಾಂದು ಕೇಂದ್ರ ನಾರದೇರ್ಲವರ ಕೇಂದ್ರಕ್ಕೆ ಜನಗಳಿಗೆ ಮುಕ್ತಿ ಬಂಡನೆ ಹೆಂಚಿನ ಬಂಡದು ಐಕ್ ಏನನ್ನ ನಾಮಸ್ಮರಣೆ ಮಲ್ಪುಲೆ ಅವೇ ಮುಕ್ತಿದ ಧಾಮ ಅನ್ಕೊಂಡರಿಗೆ ನಮ್ಮ ಕರ್ನಾಟಕಡು ತೂಣಂದ 15 ಅಂಚಿನ 16ನೇ ಶತಮಾನಡು ಭಜನೆ ಒಂಜಿ ಕ್ರಾಂತಿಕಾರನೇ ಆದ ಕೊಟ್ಟಿತ್ತು. ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಕೋಶಾಧಿಕಾರಿ ಜಗನ್ನಾಥ್ ಮೆಂಟನ್ ಸಾಲಿಗ್ರಾಮ ಅವರು ಮಾತನಾಡಿ, ಭಜನೆ ಎಲ್ಲಿ ನಡೆಯುತ್ತಿದೆ ಅಲ್ಲಿ ಶಾಂತಿ ಇದೆ. ಮುಂಬೈಯಲ್ಲಿ ಯಾವುದೋ ಕ್ಷೇತ್ರ ನಿರ್ಮಾಣವಾಗಿದ್ರೆ ಅದು ಭಜನೆಯಿಂದಲೇ. ಈ ಹಿಂದೆ ಹೋಟೆಲ್ಗಳಲ್ಲಿ ಮತ್ತು ತುಳು ಕನ್ನಡಿಗರು ಸೇರಿಕೊಂಡಲ್ಲಿ ಭಜನೆ ಮಾಡುವುದು ವಾಡಿಕೆಯಾಗಿತ್ತು. ಭಜನೆ ಮಾಡುವ ಮನೆಯಲ್ಲಿ ಸಮಸ್ಯೆಗಳು ಎಂತೂ ನಿರ್ಮಾಣವಾಗುವುದಿಲ್ಲ ಎಂದು ಹೇಳಿದ್ರು. ಇಂದಿನ ಮಕ್ಕಳೇ ಇಂದಿನ ಜನಾಂಗ ಮಕ್ಕಳಿಗೊಂದು ಭಜನೆ ಕಲಿಸಬೇಕಂತ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಂಟು. ಅದೇ ರೀತಿ ನಾವು ಹೇಳಿದ್ದೇವೆ. ನಾವು ಹೇಳಿದ ಪ್ರಕಾರದಲ್ಲಿ ಇವತ್ತೆಲ್ಲ ಒಟ್ಟಾಗಿದ್ದಾರೆ. ಭಜನೆ ಮಾಡಿದಲ್ಲಿ ಯಾರು ಹಾಳಾಗುವುದಿಲ್ಲ. ಅವರಿಗೆ ವಿದ್ಯಾಶಕ್ತಿ ಸಹ ಅವರಿಗೆ ದೇವರು ಸರಸ್ವತಿ ಅವರಿಗೆ ಕೂಡಿ ಬರ್ತಾಳೆ. ಭಜನೆ ಅಂತ ಹೇಳಿದ್ರೆ ಒಂದು ವಿಶೇಷವಾದ ಕಾರ್ಯಕ್ರಮ ಆಗಿರ್ತದೆ. ಅದು ಯಾವಾಗ ನೋಡುವಾಗ ಎಲ್ಲ ಕಡೆಯಲ್ಲೂ ಭಜನೆ ಮಾಡಿ ಮನೆಯಲ್ಲಿ ಶಾಂತಿ ಇರ್ತದೆ. ಹೇಳಿದಾಗೆ ಸಪ್ರೇಟ್ ಯಾವ ಭೂತ ಸಪ್ರೇಟ್ ಯಾವ್ದು ಮನೆಯಲ್ಲಿ ಇರುವುದಿಲ್ಲ. ಭಜನೆ ಮಾಡಿದರೆ ಮೊದಲೆಲ್ಲ ನಮಗೆ ಮನೆಯಲ್ಲಿ ಊಟ ಹಾಕ್ಬೇಕಾದ್ರೆ ಸಾಯಂಕಾಲ 6-7 ಗಂಟೆಗೆ ಕೈಕಾಲು ತೊಳ್ಕೊಂಡು ಈಗ ಸ್ನಾನ ಮಾಡದೇ ಇದ್ರು ಮೊದಲು ಭಜನೆ ಮಾಡ್ಬೇಕು. ಏನು ಭಜನೆ ಅಂತ ಹೇಳಿ ಪೂರೈಸಿ ಕಡೆ ನಮ್ಮ ಮಕ್ಕಳಿಗೆ ಅನ್ನ ಬಿಡ್ತಾ ಇದೆ. ಇವಾಗ ಹಾಗೆಲ್ಲ ಮಕ್ಕಳಿಗೆ ಅದು ಯಾವುದು ಬೇಡ. ಈಗ ಕೈಯಲ್ಲಿ ಮೊಬೈಲ್ ಹೇಳಿ ಮಾತ್ರ ಅಂತ ಹೇಳಿದಾಗೆ ನಮ್ಮ ಕೈಯಲ್ಲಿ ಮೊಬೈಲ್ ಇದ್ರೆ ಸಾಕು. ಮತ್ತು ಅವ್ರಿಗೆ ಅಪ್ಪ ಅಮ್ಮ ಯಾರೂ ಬೇಡ, ಅವ್ರಿಗೆ ಸಂಸಾರವೂ ಬೇಡ. ಅವ್ರಾಯ್ತು ಅವ್ರ ಮೊಬೈಲ್ ಆಯ್ತು, ಗೊತ್ತಾಯ್ತಾ. ಅದೆಲ್ಲ ಈಗ ಮುಂದೆ ಸ್ವಲ್ಪ ಕಡಿಮೆ ಮಾಡ್ಬೇಕು. ಮಕ್ಕಳು ಕೂಡ ವಿದ್ಯೆದ ಬಗ್ಗೆ ಹಾಗೂ ಇಂಥದ್ದು ಕಾರ್ಯಕ್ರಮದ ಬಗ್ಗೆ ಜಾಸ್ತಿ ಮನಸ್ಸು ಕೊಡಬೇಕು. ಅದೇ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ನೋಡಿ ಭಜನೆ ಆಗ್ತಾ ಉಂಟು. ಪ್ರತಿಯೊಂದು ಕಡೆ ಆಗ್ತಾ ಉಂಟು.
ಭಜನೆ ಎಲ್ಲಿದೆಯೋ ಅಲ್ಲಿ ದೇವರು ಇದ್ದಾನೆ ಅಂತ ನಮ್ಮ ನಂಬಿಕೆ. ಬಿಲ್ಲವರ ಅಸೋಸಿಯೇಷನ್ ಮಲಾಡ್ ಸ್ಥಳೀಯ ಕಚೇರಿಯ ಕಾರ್ಯಾಧ್ಯಕ್ಷ ಸಂತೋಷ್ ಕೆ ಪೂಜಾರಿಯವರು ಮಾತನಾಡಿ, ನಮಗೆ ಬಾಲ್ಯದಲ್ಲಿ ಭಜನೆ ಮಾಡಿದ ನಂತರವೇ ಊಟ ನೀಡುತ್ತಿದ್ರು. ಮೊದಲು ಊಟದ ಆಸೆಯಾಗಿದ್ರೆ ಆ ಬಳಿಕ ಭಜನೆಯ ಆಸಕ್ತಿ ಹೆಚ್ಚಾಗಿತ್ತು. ಭಜನೆ ಅಭ್ಯಾಸದಿಂದ ನಾವು ಸಮಾಜದಲ್ಲಿ ಸಂಸ್ಕಾರವಂತರಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗಿದೆ. ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಭಜನೆಯನ್ನ ಅಭ್ಯಸಿಸಿ ಕೀರ್ತಿವಂತರಾಗಬೇಕು ಎಂದು ಹೇಳಿದ್ರು. ಹೆಜ್ಜೆ ಜೋಗ್ಲಿಗೆ ಹೆಜ್ಜೆ ದಿವರ ಒಂಜಿ ಪ್ಲಾಟ್ಫಾರ್ಮ್ ಒಂಜಿ ಮನೆ ಕೊಡ್ತೇವೆ ಬೊಕ್ಕ ನಮ್ಮನ ಒಂಜಿ ಇತ್ತೆ ಪಾತೆರ್ನಂಜಿತ್ತ ನಮ್ಮನ ಶನಿ ಮಂದಿರ ಪುರಾರ್ ವಿಲೇಜ್ ದ ಅಧ್ಯಕ್ಷರಾಯಿನ ಶ್ರೀನಿವಾಸ ಹಂಬಲಿಯರು ಪಂದ್ಯ ಉಂಟದು ಎಂಕ್ಲಿಗೆ ಯಾರು ನಲ್ಲ ಪಾತೆರೋಡು ಉಂಟು ಆ ಪಾತೆರ್ನ ಈತ ನಾಲೆಜ್ ಈತ ಉಂದುಂಡು ಈತ ನಮಕ್ ಅರ್ಧ ಭಜನೆ ನಮ್ಮ ಕಲ್ತಿಲ್ಲ ಎಂಕ್ಲಿಗೆ ಹೋಟೆಲ್ ವಿಶ್ವವಿದ್ಯಾಲಯ ಹೋಟೆಲ್ ನೂರಿನ ಮಾಲ್ವೇಲೆ ಪನ್ನೋಡು ಇಂಚ ಅಂಚೆನಿ ಒಂಜಿ ಬಾರಿ ಒಂಜಿ ರುಚಿಕರ ಆಯ್ನ ಭೋಜನ ತಿಕ್ಕೊಂಡು ಅಂಚೆನಿ ಬಾರಿ ಒಂಜಿ ರುಚಿಕರ ಆಯ್ನ ಪಾತ್ರೆಗಳ ಬಾರಿ ಒಂದು ನಿಗ್ಲಿ ಜೋಗ್ಲಿಗೆ ನನ್ನ ಫ್ಯೂಚರ್ ಮಸ್ತ್ ದಾದಾದ ಪಂಡೇರ ಅವನ್ ಮಂಡ್ಯ ದೀದ ನಿಗಲ್ ಮಿನಿ ಭಜನೆ ಕಲ್ತಾರೆ ಖಂಡಿತ ಒಂಜಿ ಸರ್ತಿ ನಮ್ಮನ ಮಲಾಡ್ದ ಈ ವರಮಹಾಲಕ್ಷ್ಮಿ ಪೂಜೆದ ಭಜನೆ ಮಂಡಳಿ ನಮ್ಮನ ಬೊಂಬೆಡೆ ಅಂತ ಇದು ಫೇಮಸ್ ಆದ ಊರು ಊಟ ಹೋಗುದು. ಯಕ್ಷಗುರು ನಾಗೇಶ್ ಪೊಳಲಿಯವರು ಮಾತನಾಡಿ, ಭಜನೆ ಅಭ್ಯಾಸ ಮಾಡುತ್ತಾ ಮುಂದುವರಿಯಬೇಕಾದ್ರೆ ಸಾಧನೆ ಬೇಕು. ಅಂತಹ ಸಾಧನೆ ಮಾಡಿದ ತುಳು ಕನ್ನಡಿಗರ ಮಕ್ಕಳು ಈ ಪರಿಸರದಲ್ಲಿ ಇದ್ದಾರೆ ಎಂಬುದನ್ನು ನಾನು ಈ ಮೊದಲು ನೋಡಿದ್ದು ಇಲ್ಲಿ ನಡೆದ ವರಮಹಾಲಕ್ಷ್ಮಿ ಯಕ್ಷಗಾನ ಕಾರ್ಯಕ್ರಮದಲ್ಲಿ. ಏಕಾಗ್ರತೆಯಿಂದ ಭಜನೆ ಅಭ್ಯಾಸ ಮಾಡಿದ್ರೆ ಸಾಧಕರಾಗಬಹುದು ಎಂದು ಹೇಳಿದ್ರು. ಶ್ರೀನಿವಾಸ ಪೂರ ಕಂಡಿರು ಅರಿಗೆ ಎಡ್ಡೆ ಗೊತ್ತು ನಾವು ಪಾತ್ರದ ವಾಸ್ತು ಅಂಚಲ ಐತ ಬಗ್ಗೆ ಯಾಕಲ್ಲ ಆಂಡ ಭಜನೆ ಮೂಲ ಒಂಜಿ ಕಾರ್ಯ ಎಡ್ಡೆ ಆವಡುಂದಂಡ ಐಕ ಸಾಧನೆ ಬೋರ್ಡ್ಗೆ ಅವು ಮುಲ್ಪ ಒಂದು ಯಾನ ಇನ್ನು ಸ್ಪಷ್ಟ ಬಂದ್ರೆ ಇಚ್ಛೆ ಮಾಡ್ತಾರೆ ದೊಡ್ಡ ವರ್ಷ ದುಂಬೊಂಜಿ ಯಕ್ಷಗಾನ ನಮ್ಮ ಮಲ್ತ ಅಪುರ್ತು ಪೂರ ಪದಾಧಿಕಾರಿಗಳು ಎಂಚ ನಮ್ಮ ಮಲ್ಪೋಲಿಯ ದಾದಾ ಮಲ್ಪನಾಗ್ಲಿಕ್ಕೆ ಚಿಂತೆ ಇತ್ತು ನಾವು ಮಲ್ತು ಮಿತ್ತು ಪೂರ್ವ ತೂಕ ಪಂಡಿತ ನಮ್ಮ ಜತ್ತ ಜಪ್ಪುನೆ ಕೈಕ್ ಕಲ್ಪವನ ಗುರುಕುಲೇರ್ದಲ್ಲ ಹೆಚ್ಚ ಜೋಕುಲ ಸಾಧನೆ ಬೋದು ಆ ಸಾಧನೆ ನಮ್ಮ ಜೋಕುಲೇಡ ಇತ್ತುಂಡು ಅವೊಂಜಿ ಆಟ ಒಂದು ಬಾರಿ ಕೊರ್ಲು ಮತ್ತು ಕೊಡ್ತೇವೆ ದಯಪಂಡ ಯಕ್ಷಗಾನ ಬಂಡ ದಾದಂದ ಜೋಕುಲೆ ಗೊತ್ತಿತ್ತು ಅಂಚಿನ ಸಾಧನೆ ಇತ್ತಿನೇರ್ದ ಹತ್ರ ಬಾರಿ ಕೊರ್ಲ ಹಾಕೊಂಡು ಮಕ್ಕಳು ನೇನು ದುಂಬು ಕೊನಪೇರು ಮನ್ಪಿನ ಒಂಜಿ ಭರವಸೆ ಉಂಟು ಒಂಜಿ ಗುರುವಾದ. ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಭಾರತಿ ಎಸ್ ವಾಕ್ಲೆ ಮಕ್ಕಳಿಗೆ ಶುಭ ಹಾರೈಸುತ್ತಾ ಸಮಯಕ್ಕೆ ಮಹತ್ವವನ್ನ ನೀಡಿ ಭಜನೆಯನ್ನ ಅಭ್ಯಾಸ ಮಾಡಿ ಯಾವುದೇ ರೀತಿಯ ಸಹಕಾರ ಅಗತ್ಯವಿದ್ದಲ್ಲಿ ನಮ್ಮ ಮಹಿಳಾ ವಿಭಾಗದ ಬೆಂಬಲವಿದೆ ಎಂದು ಹೇಳಿದರು. ಮಕ್ಕಳಿಗೆ ನಿಮ್ಗೆ ಯಾವ ತರದ್ದು ಏನಾದರೂ ಹೆಲ್ಪ್ ಬೇಕಾದ್ರೆ ಹೇಳಿ, ನಾವು ಮಾಡ್ತೇವೆ. ಮತ್ತೆ ಒಟ್ಟಿಗೆ ನಾವು ಭಜನೆಯನ್ನು ಪ್ರಾಕ್ಟೀಸ್ ಮಾಡೋದಾದ್ರೂ ಮಾಡ್ಬೋದು, ಒಂದು ವೇಳೆ ಬೇರೆ ಬೇರೆ ಆದ್ರೂ ಮಾಡ್ಬೋದು, ಹಾಗೇನಿಲ್ಲ. ಮತ್ತೆ ನಿಮಗೆಲ್ಲ ನಮ್ಮ ಮಹಿಳಾ ಮಂಡಳದ ವತಿಯಿಂದ ಆಲ್ ದಿ ಬೆಸ್ಟ್. ಮಹಿಳಾ ವಿಭಾಗದ ಉಪಕಾರ್ಯಾಧ್ಯಕ್ಷೆ ಶೀಲಾ ಮಹಾಬಲ ಪೂಜಾರಿ ಮತ್ತು ರತ್ನ ದಿನೇಶ್ ಕುಲಾಲ್ ಹಾಗೂ ಜಯಲಕ್ಷ್ಮಿ ನಾಯಕ್ ಅವರು ಮಕ್ಕಳಿಗೆ ಮಾರ್ಗದರ್ಶನದ ಮಾತುಗಳನ್ನಾಡುತ್ತಾ ಮೊಬೈಲ್ನಿಂದ ಹೆಚ್ಚು ಸಮಯವನ್ನ ಕಳೆಯದಿರೆ ಸಂಸ್ಕಾರವಂತರಾಗಲು ಭಜನೆಯೂ ಕೂಡ ಸಹಕಾರಿಯಾಗ್ತದೆ ಎಂದು ಹೇಳಿದರು. ಈ ಸಂದರ್ಭ ಪೂಜಾ ಸಮಿತಿಯ ಸಕ್ರಿಯ ಕಾರ್ಯಕರ್ತರಾದ ಸುಂದರ್ ಪೂಜಾರಿ ವಾಲ್ಪಾಡಿ, ಸನತ್ ಪೂಜಾರಿ ಮಾರ್ನಾಡ್ ಮಕ್ಕಳಿಗೆ ಮಾರ್ಗದರ್ಶನದ ಮಾತುಗಳನ್ನಾಡಿದ್ರು. ಮಕ್ಕಳಿಗೆ ಭಜನೆ ತರಬೇತಿಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಭಾರತೀಯ ಆಚಾರ್ಯ ಅವರು ಶುಭ ನುಡಿಗಳನ್ನು ಹೇಳಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಯುವ ವಿಭಾಗದ ಕಾರ್ಯಾಧ್ಯಕ್ಷೆ ರಶ್ಮಿ ಎಸ್ ಪೂಜಾರಿ ಅವರು ಮಾತನಾಡಿ, ನಮ್ಮ ಪಾಲಕರಿಗೆ ನಮ್ಮ ಬಗ್ಗೆ ಎಷ್ಟು ಒತ್ತಡಗಳು ಇವೆಯೋ ಅಷ್ಟೇ ಒತ್ತಡಗಳು ಮಕ್ಕಳಿಗೆ ಇರುತ್ತದೆ. ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು, ಉದ್ಯೋಗಕ್ಕೆ ಹೋಗುವ ಯುವಕ ಯುವತಿಯರಿಗೆ ಅವರದೇ ಆದ ಮಾನಸಿಕ ಒತ್ತಡಗಳಿರುತ್ತವೆ ಎಂದು ಹೇಳಿದರು. ಹೆಂಚಿನ ಕಾರಣ ಅವಾಗ್ಲೇ ಗೊತ್ತಿಜ್ಜಿ ಅಕ್ಲಿಗೇನು ಅಕ್ಲಿಗೆ ಮಾತ್ರ ಸ್ಟ್ರೆಸ್ ಇಪ್ಪುದು ನಮಗೆಲ್ಲ ಒಂಜಿ ಬೇತದ ಸ್ಟ್ರೆಸ್ ಇಪ್ಪುದು ಅವಾಗ್ಲೇ ಗೊತ್ತಿಜ್ಜಿ. ಸೊ ಟು ರಿಫ್ರೆಶ್ ಅವರ್ ಮೂಡ್, ಟು ರಿಫ್ರೆಶ್ ಅವರ್ ಮೈಂಡ್ ಎಂಕು ಮಸ್ತ್ ಪೂರ ಮಲ್ಪುವ ಕೆಲವೇದು ಒಂದು ಅರ್ನ್ ಮಲ್ಪುನಕ್ಕೂ ಎಂಕು ಇದೇ ಹೋದು ಪ್ಲೇಸಸ್ ಎಕ್ಸ್ಪ್ಲೋರ್ ಮಲ್ಪುವ, ಟ್ರೆಕ್ಕಿಂಗ್ ಹೋಗುವ, ಫ್ರೀ ಟೈಮ್ ಇದೆ ಬಟ್ ಮುಂದೆ ಜೋಗ ಸ್ಕೂಲ್ ಜೋಗ ಅಕ್ಲಿಗೆ ದಾದ ಅಪ್ಪುರ ಪೂರಿಗೆ ಆಗ್ತದೆ ಕಪ್ಪಲಿ ಇಲ್ಲಾಡ್ಬೋದು ಮೊಬೈಲ್ ಯೂಸ್ ಮಾಡ್ಬೋದು ಮಾತ್ರ ನಮ್ಮ ಯುತ್ ಅವು ಮದರ್ ಹೋದಕ್ಕೆ ಗೇಮ್ಸ್ ಪೂರ ಉಂಟದೆ ಅವು
ನಮ್ಮ ಈಗ ಎಡಿಕ್ಟ್ ಆಗ್ಬೇಕು ನಮ್ಮ ಮದರ್ ಪಪ್ಪ ನಮ್ಮನ್ನ ಫ್ರೀ ಟೈಮ್ ಸಿಕ್ಕಾಗ ನಮ್ಮ ಗೇಮ್ ಯೂಸ್ ಮಾಡ್ತಾರೆ ಗೇಮ್ಗೆ ಹೋಗ್ಬೇಡ ನಾವು ಮದರ್ಗೆ ಪಪ್ಪ ಈ ಎಡಿಕ್ಟ್ ಆಗ್ಬೇಕು ನಮ್ಮ ಥ್ರೂ ಔಟ್ ದ ಡೇ ಅವೇ ಮತ್ತು ನಮ್ಮನ್ನ ಇಂಪಾರ್ಟೆಂಟ್ ಆಕ್ಟಿವಿಟೀಸ್ ಅವೇ ನಮ್ಮ ಇಗ್ನೋರ್ ಮಾಡ್ತಾರೆ. ಈ ಸಂದರ್ಭ ಯುವ ವಿಭಾಗದ ಸದಸ್ಯರುಗಳಾದ ಡಾಕ್ಟರ್ ಶಾಶೇನಾಚಾರ್ಯ, ದಿವ್ಯಾ ಪೂಜಾರಿ, ಲಾಸ್ಯ ಕುಲಾಲ್, ಯೋಗೇಶ್ವರಿ ಗೌಡ, ಸಿಎ ರಾಜೇಶ್ ಮೂಲ್ಯ, ಶಿವಾನಿ ಪ್ರಭು, ಪವನ್ ರಾವ್, ಶ್ವೇತಾ ಪೂಜಾರಿ, ಸೌಮ್ಯ ಪ್ರಭು, ದೀಕ್ಷಿತ್ ಪೂಜಾರಿ ಮತ್ತಿತರರು ಈ ವೇಳೆ ಹಾಜರಿದ್ದರು. ಕಾರ್ಯಕ್ರಮವನ್ನು ಯುವ ವಿಭಾಗದ ಕಾರ್ಯದರ್ಶಿ ಸೌಮ್ಯ ಜೆ ಮೆಂಡನ್ ನಿರೂಪಿಸಿದ್ರು. ಕಾರ್ಯಕ್ರಮದಲ್ಲಿ ಮಹಿಳಾ ವಿಭಾಗದ ಜೊತೆ ಕಾರ್ಯದರ್ಶಿ ಗೀತಾ ಜೆ ಮೆಂಡನ್, ಪುಷ್ಪಾ ಎಸ್ ಪೂಜಾರಿ, ಪೂಜಾ ಸಮಿತಿಯ ಸುರೇಂದ್ರಾಚಾರ್ಯ, ಸಿದ್ದರಾಮಗೌಡ, ಲಕ್ಷ್ಮಣ್ ರಾವ್, ರಾಮು ಪೂಜಾರಿ, ಜಯ ಪೂಜಾರಿ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ದಿನೇಶ್ ಕುಲಾಲ್, ಬೊಗ್ಗಪಟ್ನ, ವಿ4 ನ್ಯೂಸ್, ಮುಂಬೈ.